ಮಂಗಲಂ. ಜೈ ಶ್ರೀರಾಮ್. ಶ್ರೀ ಸಂಸ್ಥಾನ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠದ ಸಾರ್ಧ ಪಂಚಶತಮಾನೋತ್ಸವದ ಈ ಸುಸಂದರ್ಭದಲ್ಲಿ ದಕ್ಷಿಣ ಕನ್ನಡದ ಚಿರಪರಿಚಿತರಾದ ನಳಿನ್ ಕುಮಾರ್ ಕಟೀಲ್ ಸರ್ ಅವರು ಬಂದಿದ್ದಾರೆ. ನಮಸ್ತೆ ಸರ್. ನೀವು ಇಲ್ಲಿ ನಮ್ಮ ದೇಶದ ಪ್ರಧಾನಿಗಳಾದ ನರೇಂದ್ರ ಮೋದಿ ಅವರು ಬಂದು 77 ಫೀಟಿನ ರಾಮ ಪ್ರತಿಮೆಯನ್ನು ಅನಾವರಣೆ ಮಾಡಿದ್ರು. ಹಾಗೆ ಇವತ್ತು ನೀವು ಇಲ್ಲಿ ಎಲ್ಲ ಒಂದು ಕಾರ್ಯಕ್ರಮವನ್ನು ನೋಡಿದ್ರು. ಸೊ ನಿಮ್ಗೆ ಇಲ್ಲಿಯ ಬಗ್ಗೆ ಹೇಗೆ ಅನಿಸ್ತದೆ? ಇನ್ನೊಂದು, ನಿಮ್ಮ ಪ್ರಥಮವಾಗಿ ನಾನು ಹೇಳ್ಬೇಕಾದದ್ದು, ನಿಮ್ಮ ಒಂದು ಹುಟ್ಟುಹಬ್ಬದ ದಿನ ನೀವು ಪರ್ತಗಾಳಿಯಲ್ಲಿ ಆಚರಿಸ್ತಾ ಇದ್ದೀರಾ, ಅಂದ್ರೆ ಬಂದು ಈ ನಿಮ್ಮ ಒಂದು ವಿಶೇಷ ಸಮಯ ಇಲ್ಲಿ ಕಳಿಸ್ತಾ ಇದ್ದಾರಾ. ಹೀಗೆ ಇರುವ ಒಂದು ನಿಮ್ಗೆ ಪ್ರಥಮವಾಗಿ ನಾನು ಶುಭಾಶಯ ಹೇಳ್ತೇನೆ ಸರ್. ಹಾಗೆ ಮಠದ ಬಗ್ಗೆ ಒಂದು 2 ವಿಷಯ. ಮೊದಲಿಗೆ ಇದು ನಮ್ಮ ಸೌಭಾಗ್ಯ. ಒಂದು, ನನ್ನ ಜನ್ಮದಿನದ ದಿವಸವೇ ಶ್ರೀರಾಮ ನಮ್ಮನ್ನು ಇಲ್ಲಿಗೆ ಕರೆಸಿದ್ದಾನೆ. ಹೇಳಿದ್ರೆ ನಮ್ಮ ಯಾವ ಇಚ್ಛೆಯು ಭಗವಂತನ ಇಚ್ಛೆಯಿಂದ ಆಗಬೇಕು. ಹಾಗಾಗಿ ಭಗವದ್ ಇಚ್ಛೆ ಇಲ್ಲದೆ ಯಾವುದೇ ಕ್ಷೇತ್ರಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಭಗವದ್ ಇಚ್ಛೆಯ ಪ್ರಕಾರ ಶ್ರೀರಾಮನ ಅನುಗ್ರಹದಲ್ಲಿ ನಾನಿಲ್ಲಿ ಬಂದಿದ್ದೇನೆ. ಎರಡನೇದು ಯಾವ ಸಂದರ್ಭ ಅನ್ನುವಂಥದ್ದು, 550 ವರ್ಷಗಳ ಇತಿಹಾಸ ಇರತಕ್ಕಂಥ ಅವಿಚ್ಛಿನ್ನ ಪರಂಪರೆಯ ಒಂದು ಪರ್ತಗಾಳಿ ಮಠದಲ್ಲಿ ಈ ರಾಮ ಪ್ರತಿಷ್ಠೆಯ ಸಂದರ್ಭ, ರಾಮ ಜಪಯಾಗಗಳ ಸಂದರ್ಭದಲ್ಲಿ ನಮಗೆ ಬರತಕ್ಕಂಥ ಅವಕಾಶವನ್ನು ಶ್ರೀಮದ್ ವಿದ್ಯಾಧೀಶ ತೀರ್ಥ ಸ್ವಾಮೀಜಿಯವರ ಪರಿಕಲ್ಪನೆ ಆಧಾರದಲ್ಲಿ ಭವ್ಯವಾಗಿರ್ತಕ್ಕಂಥ ನಿರ್ಮಾಣದ ಕಾಲದಲ್ಲಿ ಆಗಿದೆ. ನಾವು ಇತಿಹಾಸಗಳನ್ನು ಓದಿದಾಗ ಶಂಕರಾಚಾರ್ಯರ ಇತಿಹಾಸಗಳನ್ನು ಕೇಳ್ತೀವಿ, ಮಧ್ವಾಚಾರ್ಯರ ಇತಿಹಾಸಗಳನ್ನು ಕೇಳ್ತೀವಿ. ಶಂಕರಾಚಾರ್ಯರು ಮಧ್ವಾಚಾರ್ಯರು ಯಾಕೆ ಇತಿಹಾಸದಲ್ಲಿ ಇವತ್ತಿಗೂ ಶಾಶ್ವತ ಅಂತ ಕೇಳಿದ್ರೆ, ಅವ್ರು ಮಾಡಿರ್ತಕ್ಕಂಥ ಬಾಲ್ಯದಲ್ಲೇ ಸಾಧನೆ, ಆ ಸಾಧನೆಗಳಿಗೆ ಇನ್ನು ಯಾರಿಗೂ ಅಸಾಧ್ಯವಾಗಿರ್ತಕ್ಕಂಥ ಸಾಧನೆಗಳನ್ನು ಆ ಕಾಲದಲ್ಲಿ ಮಾಡಿದರು. ಹಾಗೆ 550 ವರ್ಷಗಳ ಪರಂಪರೆ ಇರತಕ್ಕಂಥ ಈ ಮಠದ ಸಾಧನೆಯನ್ನ ವಿದ್ಯಾಧೀಶ ತೀರ್ಥರು ಶಂಕರಾಚಾರ್ಯರ ಆ ಸಾಧನೆಗಳೇನಿದೆ ಅದೇ ಸಾಧನೆಯಲ್ಲಿ ಮಾಡಿದ್ದಾರೆ ಅಂತ ನನಗೆ ಅನಿಸ್ತು. ಇಲ್ಲಿಗೆ ಬಂದು ನೋಡಿದಾಗ ಅದ್ಭುತವಾಗಿರ್ತಕ್ಕಂಥ ಒಂದು ಇತಿಹಾಸದ ಸೃಷ್ಟಿ, ಒಂದು ನವನಗರಗಳ ಸೃಷ್ಟಿ ಇಲ್ಲಿ ಆಗಿದೆ. ಹಾಗಾಗಿ ಶ್ರೀರಾಮ ಮತ್ತು ವಿಠ್ಠಲ ಪೂಜೆಯ ಜೊತೆಗೆ ಸ್ವಾಮಿಗಳ ಪರಿಕಲ್ಪನೆಗಳು, ಅಭಿವೃದ್ಧಿಯ ಚಿಂತನೆಗಳು, ಧಾರ್ಮಿಕ ನಂಬಿಕೆಯ ತಳಹದಿಯನ್ನು ಗಟ್ಟಿ ಮಾಡತಕ್ಕಂಥದ್ದು. ಸಮಾಜಗಳು ಇವತ್ತು ಧಾರ್ಮಿಕ ತಳಹದಿಯಿಂದ, ಸಾಂಸ್ಕೃತಿಕ ಇದರಿಂದ ದೂರ ಹೋಗತಕ್ಕಂಥ ಸಂದರ್ಭದಲ್ಲಿ, ಅದು ಗೋವದಂತ ಪ್ರದೇಶ, ಇಲ್ಲಿ ಮತ್ತೆ ಸಾಂಸ್ಕೃತಿಕ ತಳಹದಿಯನ್ನು ಗಟ್ಟಿ ಮಾಡಿ, ನಂಬಿಕೆಗಳನ್ನು ಗಟ್ಟಿ ಮಾಡಿ, ಪರಂಪರೆಗಳನ್ನು ಉಳಿಸಿ, ಅಯೋಧ್ಯೆಯ ಪ್ರಭು ಶ್ರೀರಾಮಚಂದ್ರ ಮಂದಿರದ ಒಳಗೆ ಕೂತಾಗ ಅದೇ ರಾಮನನ್ನ ಇಲ್ಲಿ ಮತ್ತೆ ಆರಾಧನೆ ಮಾಡತಕ್ಕಂಥ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಮತ್ತೆ ಬಯಲು ರಂಗದಲ್ಲಿ ರಾಮನನ್ನ ದರ್ಶನ ಮಾಡತಕ್ಕಂಥ ಭಾಗ್ಯವನ್ನ ಇವತ್ತು ಇಲ್ಲಿಯ ಮಠಾಧೀಶರು ಕೊಟ್ಟಿದ್ದಾರೆ. ನನಗನ್ನಿಸಿ ಇದು 2 ವರ್ಷಗಳಲ್ಲಿ ಅಭೂತಪೂರ್ವವಾಗಿರತಕ್ಕಂಥ ಕಾರ್ಯಗಳಿಲ್ಲಿ ಆಗಿದೆ. ಇಲ್ಲಿ ನಡೆದಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳು, ಮಂದಿರದ ನವನಿರ್ಮಾಣದ ಕಾರ್ಯಗಳು ಮತ್ತು ಕಾಷ್ಟಶಿಲ್ಪದ ಕಾರ್ಯ ಇದೆಯಲ್ಲ, ಅದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಗಳು. ಇವತ್ತು 550 ವರ್ಷಗಳ ಇತಿಹಾಸ ಇರತಕ್ಕಂಥ ಮಠ ಮತ್ತೊಂದು ಇತಿಹಾಸವನ್ನು ವಿದ್ಯಾಧೀಶ ತೀರ್ಥರ ಮಾರ್ಗದರ್ಶನದಲ್ಲಿ ಆಗಿದೆ. ಆ ಕಾರ್ಯದಲ್ಲಿ ಭಾಗವಹಿಸ್ತಕ್ಕಂಥ ಭಾಗ್ಯವನ್ನ ನನಗೆ ಮಿತ್ರ ಆಗಿರ್ತಕ್ಕಂಥ ಪ್ರದೀಪ್ ಪೈಗಳು ಆಹ್ವಾನ ಮಾಡಿದರು. ಮೊನ್ನೆ ಪ್ರಧಾನಮಂತ್ರಿಗಳು ಬಂದು ಇಲ್ಲಿಯ ಪರಂಪರೆಯನ್ನ, ಇಲ್ಲಿಯ ವಿಚಾರವನ್ನ ದೇಶಕ್ಕೆ ತಿಳಿಸಿರ್ತಕ್ಕಂಥ ಕಾಲದಲ್ಲಿ ಅದನ್ನು ಕಂಡಾಗ ಇನ್ನಷ್ಟು ಇಲ್ಲಿ ಬರಬೇಕು ಅಂತ ಹೇಳ್ತಕ್ಕಂಥ ಹುರುಪಾಯಿತು. ಆ ಹುರುಪಿನ ಮಧ್ಯೆ ನಾವೆಲ್ಲ ಮಿತ್ರರು ಬರಬೇಕಿದ್ರೆ ರಾಮ ನೋಡಿ ಇವತ್ತೇ ನಮ್ಮನ್ನು ಕರೆಸಿದ್ದಾನೆ. ಹಾಗಾಗಿ ರಾಮಾನುಗ್ರಹ ನಮಗೆ ಆಗಿದೆ. ಅಂತ ಶ್ರೇಷ್ಠವಾಗಿರ್ತಕ್ಕಂಥ ಕಾರ್ಯದಲ್ಲಿ ಭಾಗವಹಿಸುವಂಥ ಭಾಗ್ಯ ನಮಗೆ ಸಿಕ್ಕಿದೆ. ನಾನು ಪೂಜ್ಯ ಸ್ವಾಮೀಜಿಗಳಿಗೆ ಪಾದಗಳಿಗೆ ಪ್ರಣಾಮಗಳನ್ನು ಅರ್ಪಿಸ್ತೇನೆ. ಅವಕಾಶ ಕೊಟ್ಟಿದ್ದಕ್ಕೆ ಪ್ರದೀಪ್ ಪೈಗಳಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇಂಥ ಶ್ರೇಷ್ಠವಾಗಿರ್ತಕ್ಕಂಥ ಕಾರ್ಯದಲ್ಲಿ ಭಾಗವಹಿಸ್ತಕ್ಕಂಥ ಭಾಗ್ಯವನ್ನು ಭಗವಂತ ಕಲ್ಪಿಸಿದ್ದಾನೆ. ಧನ್ಯವಾದಗಳು.